ಲ್ಯಾಟಿನ್ ಅಮೆರಿಕ ಮೂಲದ ಸೋರ್ಸೋಪ್ ಹಣ್ಣನ್ನು ಗ್ರೇವಿಯೋಲ್ ಗುಯಬನೊ ಎನ್ನುವರು. ಕೊಲಂಬಿಯಾ ಅತಿ ಹೆಚ್ಚು ಬೆಳೆಯುವ ದೇಶವಾಗಿದೆ. ಗ್ರೇವಿಯೋಲ್ ಗುಯಬನೊ ಹಣ್ಣು ನೀರು ಸಪ್ಪೆ ಮಣ್ಣಿನ ತಂಪು ಪ್ರದೇಶಗಳಲ್ಲಿ ಹೆಚ್ಚು ಬಿಸಿ ಮಟ್ಟ ಇರುವಲ್ಲಿ ಬೆಳೆಯುವ ಹಣ್ಣಾಗಿದೆ. ಲ್ಯಾಟಿನ್ ಅಮೆರಿಕ ಮೂಲದ ಈ ಹಣ್ಣು ಉಷ್ಣವಲಯದ ಎಲ್ಲೆಡೆ ಹಬ್ಬಿದ್ದು ಕೊಂಕಣ ಏಷಿಯಾ, ಕೆರಿಬಿಯನ್ ದ್ವೀಪ ಪ್ರದೇಶಗಳಲ್ಲಿ ಸಾಕಷ್ಟು ಬೆಳೆಯುತ್ತದೆ. ಅನನಾಸ್ ಹಣ್ಣಿನ ಪರಿಮಳದ ಈ ಹಣ್ಣಿನ ರುಚಿಯು ಸ್ಟ್ರಾಬೆರಿ ಹಾಗೂ ಸೇಬು ಹಣ್ಣು ಸೇರಿಸಿದಂತಿರುತ್ತದೆ. 81% ನೀರು, ಹೆಚ್ಚು ನಾರುಸತ್ವದ ಈ ಹಣ್ಣು ಜೀವಸತ್ವಗಳ ಗಣಿಯಾಗಿದೆ. ಇದನ್ನು ಜ್ಯೂಸ್, ಹಣ್ಣಿನ ಅಮೃತ, ಕ್ಯಾಂಡಿ, ಶರಬತ್ತು, ಕ್ರೀಮ್ ಮಾಡಲು ಬಳಸುವವರಲ್ಲದೆ ನೇರ ತಿನ್ನುವರು, ಅಡುಗೆಯಲ್ಲೂ ಉಪಯೋಗಿಸುವರು. ಅತಿ ಹೆಚ್ಚು ಸೋರ್ಸೋಪ್ ಬೆಳೆಯುವಲ್ಲಿ ಕೊಲಂಬಿಯಾ ಹಾಗೂ ಮೆಕ್ಸಿಕೋ ನಡುವೆ ಸ್ಪರ್ಧೆ ಮುಂದುವರೆದಿದೆ. ಕಳೆದ ವರ್ಷದಂತೆ ಕ್ರಮವಾಗಿ ಹೆಚ್ಚು ಬೆಳೆಯುವ ದೇಶಗಳು ಕೊಲಂಬಿಯಾ, ಮೆಕ್ಸಿಕೋ, ಬ್ರೆಜಿಲ್, ವಿಯೆಟ್ನಾಂ, ಥೈಲ್ಯಾಂಡ್, ಮಲೇಷಿಯಾ, ಕೆರಿಬಿಯನ್ ದೇಶಗಳು.